ಯುದ್ಧ ಪೀಡಿತ ಇಸ್ರೇಲ್ನಲ್ಲಿ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಸುಮಾರು 20 ಜನರಿದ್ದಾರೆ. ಸದ್ಯಕ್ಕೆ ಅವರು ಇರುವ ಜಾಗ ಸುರಕ್ಷಿತವಾಗಿದ್ದರೂ ಭಯದಿಂದಲೇ ದಿನ ಕಳೆಯುತ್ತಿದ್ದಾರೆ. ಇದೀಗ ಅಲ್ಲಿರುವ ಬೈಂದೂರು ಜನರಿಗೆ ಶಾಸಕ ಗುರುರಾಜ್ ಗಂಟಿಹೊಳೆ ಫೋನ್ ಮೂಲಕ ಧೈರ್ಯ ತುಂಬಿದ್ದಾರೆ. ಸರ್ಕಾರದ ಮೂಲಕ ಅಗತ್ಯ ಇರುವ ಎಲ್ಲ ಸೇವೆ ಒದಗಿಸಿಕೊಡುವ ಭರವಸೆ ನೀಡಿದ್ದಾರೆ. ಇಸ್ರೇಲ್ನಲ್ಲಿರುವ ಬೈಂದೂರು ಕುಂದಾಪುರದವರೊಂದಿಗೆ ನಾವು ಸಂಪರ್ಕದಲ್ಲಿದ್ದೇವೆ ಎಂದು ಶಾಸಕರು ತಿಳಿಸಿದ್ದಾರೆ. ಮಾಡ್ತಿರುವಾಗಲೇ ಒಂದ್ಸಲ ಸೈರನ್ ಆಯ್ತು. ಮತ್ತೆ ನಾವು ಅಲ್ಲಿಂದ ಬಿಲ್ಡಿಂಗ್ ಕೆಳಗಡೆ ಸೇಫ್ಟಿ ರೂಮಿಗೆ ಬಂದಿಷ್ಟು ಶೆಲ್ಟರ್ಗೆ. ಈಗ ನಿಮ್ಗಲ್ಲಿ ನಿಮ್ಮ ಏರಿಯಾದಲ್ಲಿ ತೊಂದರೆ ಆಗ್ತದೆ ಈಗ ಇವತ್ತು ನಾಳೆ ಅಂತ ಗೊತ್ತಾಗುದು ಯಾವಾಗ ನಿಮ್ಗೆ? ಅಂದ್ರೆ ಈಗ ನೀವು ಸೇಫ್ಟಿ ಮಾಡ್ಕೊಳ್ಳೋದು ಯಾವಾಗ? ಅದು ಆತರ ಸೇಫ್ಟಿ ಅಂತ ಏನಿಲ್ಲ. ಅಂದ್ರೆ ಸೈರನ್ ಒಂದು 10 to 15 ಸೆಕೆಂಡ್ ಗೆ ಸೈರನ್ ಆಗುತ್ತೆ. ಅಷ್ಟರೊಳಗೆ ನಾವು ಬಿಲ್ಡಿಂಗ್ ಕೆಳಗೆ ಸೇಫ್ಟಿ ರೂಮಿಗೆ ಅಥವಾ ಇದು ಸ್ಟೇರ್ ಕೆಳಗೆ ಮೆಟ್ಲ್ ಕೆಳಗೆ ಬಂದು ಇರ್ಬೇಕಾಗತ್ತೆ ಸರ್. ಓಕೆ, ಅಷ್ಟೇ ಸೇಫ್ಟಿ. ಇನ್ನ ಎಲ್ಲಾದ್ರೂ ರೋಡ್ ಅಲ್ಲಿ ಹೋಗ್ತಿರುವಾಗ ಏನಾದ್ರು ಸೈರನ್ ಆದ್ರೆ ಅಂತ ಟೈಮಲ್ಲಿ ಎಲ್ಲಿ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅಲ್ಲೇ ಮಲ್ಕೊಳ್ಬೇಕಾಗತ್ತೆ. ಓಕೆ ಓಕೆ. ಈಗ ನನಗೀಗ ನೀವಿರುವ ಏರಿಯಾ ಆ ರೀತಿ ನಮ್ಮ ವಾರ್ ಝೋನ್ ಅಲ್ಲ, ಸ್ವಲ್ಪ ಹೊರಗಡೆ. ಹೌದಾ? ನನ್ನ ಜೊತೆ ನನ್ನ ಫ್ರೆಂಡ್ ಕೂಡ ಇದ್ದ ಬೈಂದೂರು. ಓಕೆ ಓಕೆ. ನಮಸ್ಕಾರ. ಈಗ ಅಲ್ಲಿ ಹೇಗಿತ್ತಮ್ಮ? ನೀ ಇದ್ದಲ್ಲಿ ಹೇಗಿದೆ? ನೀ ಇದ್ದ ಏರಿಯಾದಲ್ಲಿ? ನಾವಿರೋ ಪ್ಲೇಸ್ ಅಲ್ಲಿ ಸರ್ ತೊಂದ್ರೆ ಇಲ್ಲ, ಏನ್ ತೊಂದ್ರೆ ಇಲ್ಲ. ಮೊನ್ನೆ ಶನಿವಾರ ಅರ್ಲಿ ಮಾರ್ನಿಂಗ್ 6:30 ಒಂದ್ಸಲ ಇದಾಗಿತ್ತು, ಸೈರನ್ ಆಗಿ ರಾಕೆಟ್ ದಾಳಿ ಆಗಿತ್ತು. ಏನ್ ತೊಂದ್ರೆ ಆಗಿಲ್ಲ ಆಗಿತ್ತು. ಅದ ನಂತರ ಸಂಜೆ ಒಂದು 8 ಗಂಟೆಗೆ ಆಗಿತ್ತು, ಪುನಃ ಸೈರನ್ ಆಗಿತ್ತು. ಇವತ್ತು ಅವಾಗ ನಿಮ್ಗೆ ನಾನು